ವಿದ್ಯೆ ಇದ್ದವರು ವಿನಯವಂತರಾಗಿರುತ್ತಾರೆ ಎಂಬುದು ಮುಂಚಿನಿಂದಲೂ ಹಿರಿಯರು ಪಾಲಿಸಿಕೊಂಡು ಬಂದಂತಹ ಮಾತು. ಹಾಗಾಗಿ ಮಕ್ಕಳು ಉತ್ತಮ ರೀತಿಯಲ್ಲಿ ಪಾಠವನ್ನ ಕಲಿತು ಮುಂದಕ್ಕೆ ಹೆತ್ತವರಿಗೆ, ಗುರುಗಳಿಗೆ, ಊರು, ದೇಶಕ್ಕೆ ಹೆಸರನ್ನ ತರಬೇಕೆಂದು ಮೂಡಬಿದ್ರೆ ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್ ಹೇಳಿದರು. ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಸ್ತಿಕಟ್ಟೆಯಲ್ಲಿ ಆಯೋಜಿಸಲಾದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಕ್ಕಳು ಶಾಲೆಗೆ ಭಯದಿಂದ ಬರದೆ ಸಂತೋಷದಿಂದ ಇರಬೇಕೆಂಬ ನಿಟ್ಟಿನಲ್ಲಿ ಸರ್ಕಾರವು ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಮಕ್ಕಳನ್ನ ಶಾಲೆಗೆ ಕರೆತರಲು ವಿಭಿನ್ನವಾದ ಪ್ರಯತ್ನವನ್ನ ಮಾಡುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಅಶೋಕಾಚಾರ್ಯ, ತ್ರಿಭುವನ್ ಹೋಟೆಲ್ನ ಮಾಲಕ ಪೃಥ್ವಿರಾಜ್ ಜೈನ್ ಹಾಗೂ ಶಿಕ್ಷಕರು, ಪೋಷಕರು, ಮಕ್ಕಳು ಉಪಸ್ಥಿತರಿದ್ದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಸೇಸಮ್ಮ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಶಿಕ್ಷಕಿ ಸಂಗೀತಾ ಕುಮಾರಿ ಧನ್ಯವಾದ ಗೈದರು.